ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತಿತರ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಬಿ ರಮಾನಾಥ ರೈ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನರಿಕೊಂಬು ಗ್ರಾಮ ವ್ಯಾಪ್ತಿಯಲ್ಲಿ ಹಾಕಲಾಗಿದ್ದ ಬ್ಯಾನರ್ಗಳನ್ನು ಕಿಡಿಗೇಡಿಗಳು ಹರಿದು ಹಾನಿಗೊಳಿಸಿದ ಘಟನೆ ಬೆಳಕಿಗೆ ಬಂದಿದೆ. ನರಿಕೊಂಬು ಗ್ರಾಮದ ವಿವಿಧ ಭಾಗಗಳಿಗೆ ರಸ್ತೆ ಸಂಪರ್ಕಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಅನುದಾನ ಒದಗಿಸಿದ್ದರು. ಈ ಸಂಬಂಧ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿ ಅಲ್ಲಲ್ಲಿ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಆದರೆ ಅದನ್ನು ಸಹಿಸದ ಕಿಡಿಗೇಡಿಗಳು ಬ್ಯಾನರ್ ಅನ್ನು ಸಂಪೂರ್ಣ ಹರಿದು ಭಗ್ನಗೊಳಿಸಿದ್ದಾರೆ. ಕಿಡಿಗೇಡಿಗಳ ಕುಕೃತ್ಯದಿಂದ ನೊಂದುಕೊಂಡಿರುವ ಗ್ರಾಮಸ್ಥರು ಬುಧವಾರ ಕಾರ್ಣಿಕ ದೈವಕ್ಷೇತ್ರ, ಪಣುಲಿಬೈಲು ಕಲ್ಲುರ್ಟಿ ದೈವಸ್ಥಾನ, ಪಾಣೆಮಂಗಳೂರು ಶ್ರೀ ಸತ್ಯದೇವತಾ ಕಲ್ಲುರ್ಟಿ ಗುಡಿ, ಮೊಗರ್ನಾಡು ಅಬ್ಬಯ್ಯ ಮಜಲು ಶ್ರೀ ಮಹಮ್ಮಾಯಿ ಸನ್ನಿಧಿಗೆ ಮೊರೆ ಹೋದರು. ಕುಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ದೇವರು ಸಮೃದ್ಧಿ ನೀಡಲಿ, ಕೃತ್ಯ ಎಸಗಿರುವವರು ಯಾರು ಎಂಬುದನ್ನು ದೇವರು ತೋರಿಸಿಕೊಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ರಾತ್ರೋರಾತ್ರಿ ಇದನ್ನೆಲ್ಲ ಅತ್ಯಂತ ಬೇಜಾರು ಪಡುವ ರೀತಿಯಲ್ಲಿ ಇದನ್ನು ಸಂಪೂರ್ಣ ಹರಿದು ಹಾಕಿ ಮನಸ್ಸನ್ನು ಅತ್ಯಂತ ನೋಯಿಸಿದ್ದಾರೆ. ಇದು ನಮ್ಮ ಊರಿನ ಸಜ್ಜನ ನಾಗರಿಕರಿಗೆ ತಲೆ ತಗ್ಗಿಸುವಂಥ ಕೆಲಸ ಆಗಿರೋ ನಾವು ದೇವರ ಮುಖಾಂತರ ಪ್ರಾರ್ಥಿಸಿ ಅವರಿಗೆ ಒಂದು ದೇವರು ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ, ಸದ್ಬುದ್ಧಿಯನ್ನು ಕರುಣಿಸಲಿ. ಮತ್ತು ಇದು ಯಾರು ಅನ್ನತಕ್ಕಂಥವರನ್ನು ನಮಗೆ ತೋರಿಸಿಕೊಡಬೇಕು ಆ ದೇವರು. ಯಾಕೆ ಅಂತ ಹೇಳಿದರೆ ನಾಳೆ ಇಂಥ ಕೆಲಸವನ್ನು ಇನ್ನೊಬ್ಬರು ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲ ಊರಿನವರು ಸೇರಿ ಇವತ್ತು ನಮ್ಮೆಲ್ಲರ ಒಂದು ಅಭಿಮಾನದ ದೇವತೆ ಶ್ರೀ ಕ್ಷೇತ್ರ ಪಣೋಲಿಬೈಲಿನ ಸತ್ಯದೇವತೆಯ ಮುಖಾಂತರ ಇವತ್ತು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ನಮಗೆ ತೋರಿಸಿಕೊಡಬೇಕು.